ಶ್ರೀಮುರಳಿ ಅಭಿನಯದ ಮದಗಜ ಸಿನಿಮಾ ಇದೇ ವಾರ ರಿಲೀಸ್ ಆಗಿತ್ತು. ಉಮಾಪತಿ ಶ್ರೀನಿವಾಸ ಗೌಡ ನಿರ್ಮಾಣದ ಈ ಸಿನಿಮಾದ ಮೇಲೆ ಶ್ರೀಮುರಳಿ ಭಾರಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಮದಗಜ ಸಿನಿಮಾವನ್ನು ರಾಜ್ಯಾದ್ಯಂತ ಹಲವು ಚಿತ್ರಮಂದಿರಗಳಲ್ಲಿ ಅದ್ದೂರಿಯಾಗಿ ಬಿಡುಗಡೆ ಮಾಡಲಾಗಿತ್ತು. ಸಿನಿಮಾಗೆ ಮೊದಲ ದಿನ ಉತ್ತಮ ಪ್ರತಿಕ್ರಿಯೆ ಕೂಡ ಸಿಕ್ಕಿತ್ತು. ಹಾಗಾದರೆ ಮೊದಲ ದಿನ ಬಾಕ್ಸ್ ಆಫೀಸ್ನಲ್ಲಿ ಮದಗಜ ಕೊಳ್ಳೆ ಹೊಡೆದಿದ್ದೆಷ್ಟು ಅನ್ನೋ ಕುತೂಹಲ ಅದೆಷ್ಟು ಮಂದಿಗೆ ಕಾಡಿದೆ. ಇದೀಗ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ಎಸ್, ಮದಗಜ ಮೊದಲ ದಿನ 7,86,00,000 ರೂಪಾಯಿಯನ್ನು ಗಳಿಸಿದೆ. ಇದು ಸಾಮಾನ್ಯ ಮೊತ್ತವೇನಲ್ಲ. ಮೊದಲ ದಿನದ ಕಲೆಕ್ಷನ್ ಕಂಡು ಉಮಾಪತಿ ಶ್ರೀನಿವಾಸ ಗೌಡ ಮತ್ತು ಶ್ರೀಮುರಳಿ ಫುಲ್ ಖುಷಿಯಾಗಿದ್ದಾರೆ. ಮೊದಲ ದಿನವೇ ಇಷ್ಟೊಂದು ಕಲೆಕ್ಷನ್ ಮಾಡಿರುವ ಮದಗಜ ಶನಿವಾರ ಮತ್ತು ಭಾನುವಾರದ ವೀಕೆಂಡ್ನಲ್ಲಿ ಇನ್ನೆಷ್ಟು ಹಣ ಗಳಿಸಬಹುದು ಎನ್ನುವ ಲೆಕ್ಕಾಚಾರ ಚಿತ್ರತಂಡಕ್ಕಿದೆ. ಮದಗಜ ಸಿನಿಮಾವನ್ನು 900 ಚಿತ್ರಮಂದಿರಗಳಲ್ಲಿ ಬಹಳ ಗ್ರ್ಯಾಂಡ್ ಆಗಿ ಬಿಡುಗಡೆ ಮಾಡಲಾಗಿತ್ತು. ತೆಲುಗು ರಾಜ್ಯಗಳಲ್ಲೂ ಸಿನಿಮಾ ಬಿಡುಗಡೆ ಮಾಡಲಾಗಿತ್ತು. ಹಾಗಾಗಿ ಮೊದಲ ದಿನದ ಕಲೆಕ್ಷನ್ ಚೆನ್ನಾಗಿಯೇ ಬಂದಿದೆ. ಇನ್ನು ಉಮಾಪತಿ ಶ್ರೀನಿವಾಸ ಗೌಡ ಉತ್ತಮ ವ್ಯವಹಾರ ಪ್ರಜ್ಞೆಯನ್ನು ಹೊಂದಿದ್ದಾರೆ. ಸಿನಿಮಾದ ಹಕ್ಕುಗಳನ್ನು ಬಹಳ ಒಳ್ಳೆಯ ಬೆಲೆಗೆ ಮಾರಾಟ ಮಾಡಿದ್ದಾರೆ. ಈ ಬಗ್ಗೆ ಸ್ವತಃ ಉಮಾಪತಿ ಅವರೇ ಸಿನಿಮಾದ ಹಕ್ಕುಗಳನ್ನು ಬಹಳ ಒಳ್ಳೆಯ ಬೆಲೆಗೆ ಮಾರಾಟ ಮಾಡಿದ್ದೇನೆ, ಈ ಬಗ್ಗೆ ಖುಷಿ ಇದೆ ಎಂದು ಹೇಳಿದ್ರು. ಸಿನಿಮಾದ ಸ್ಯಾಟಲೈಟ್ ಹಕ್ಕನ್ನು 6 ಕೋಟಿ ರೂಪಾಯಿಗೆ ಕಲರ್ಸ್ ಕನ್ನಡಕ್ಕೆ ಮಾರಾಟ ಮಾಡಿದ್ರು. ಇಷ್ಟು ದೊಡ್ಡ ಮೊತ್ತಕ್ಕೆ ಮಾರಾಟವಾದ ಮೊದಲ ಶ್ರೀಮುರಳಿ ಅವರ ನಟನೆಯ ಸಿನಿಮಾ ಇದಾಗಿದೆ. ಆಡಿಯೋ ಹಕ್ಕುಗಳನ್ನು ಕೂಡ ಆನಂದ್ ಆಡಿಯೋಗೆ ಮಾರಾಟ ಮಾಡಲಾಗಿದೆ. ಡಿಜಿಟಲ್ ಹಕ್ಕು, ವಿದೇಶದಲ್ಲಿ ಬಿಡುಗಡೆ ಹಕ್ಕುಗಳು ಸಹ ಉತ್ತಮ ಬೆಲೆಗೆ ಮಾರಾಟವಾಗಿವೆ. ಒಟ್ಟಾರೆಯಾಗಿ ಮದಗಜ ಸಿನಿಮಾ ಗಳಿಕೆಯ ದೃಷ್ಟಿಯಿಂದ ಹಿಟ್ ಎನಿಸಿಕೊಂಡಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.